ಶಾಸ್ತ್ರೀಯ ನೃತ್ಯ ಮತ್ತು ಹಾಡುಗಾರಿಕೆಯಲ್ಲಿ ಮಿಂಚುತ್ತಿರುವ ಕಾಸರಗೋಡು ಜಿಲ್ಲೆಯ ಉಪ್ಪಳದ ಯುವ ಕಲಾವಿದೆ. ಮಂಗಲ್ಪಾಡಿ ಐಲಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಬಳಿಯ ಬಾಲಕೃಷ್ಣ ಎ ಮತ್ತು ಚಿತ್ರ ದಂಪತಿಯ ಪುತ್ರಿಯಾದ BSc ವಿದ್ಯಾರ್ಥಿನಿ ಅನುಷಾ ಎ ಮಿಂಚುತ್ತಿರುವ ಪ್ರತಿಭೆ. ಅವರು ಹಲವು ಕಡೆ ಭರತನಾಟ್ಯ ಪ್ರದರ್ಶನ ನೀಡಿದ್ದು ಜನಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಶಾಸ್ತ್ರೀಯ ನೃತ್ಯ ಅಭ್ಯಾಸಿಸಿರುವ ಅನುಷಾ ನೃತ್ಯ ಕಲೆಯಲ್ಲಿ ಎತ್ತರಕ್ಕೆ ಏರುವ ಆಸೆ ವ್ಯಕ್ತಪಡಿಸಿದ್ದಾರೆ. ಚಿಕ್ಕ ವಯಸ್ಸಿನಲ್ಲೇ ಅನುಷಾಳ ನೃತ್ಯ ಕಲೆಯಲ್ಲಿ ಅಪರಿಮಿತ ಒಲವು ಅನುಷಾಳನ್ನು ನೃತ್ಯ ಕಲಾವಿದೆಯನ್ನಾಗಿ ಮಾಡಿದೆ. ಐಲ ಶಾರದಬೋವಿ ಶಾಲೆಯಲ್ಲಿ ಓದುತ್ತಿರುವಾಗಲೇ ಅಲ್ಲಿನ ಶಿಕ್ಷಕರಿಂದ ಆರಂಭಿಕ ನೃತ್ಯ ಕಲಿತಿದ್ದರು. ಅಲ್ಲದೆ ಹಲವು ವರ್ಷಗಳಿಂದ ಅನುಷಾ ದೇವಸ್ಥಾನ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಜನಾ ಕೀರ್ತನಕಾರಳಾಗಿಯೂ ಗಮನ ಸೆಳೆದಿದ್ದಾರೆ. ಅನುಷಾಳು ತಮ್ಮದೇ ನೃತ್ಯ ತಂಡವನ್ನು ಕಟ್ಟಿಕೊಂಡಿದ್ದು ಈ ತಂಡದಲ್ಲಿ 8 ಮಕ್ಕಳನ್ನು ಒಳಗೊಂಡಿದ್ದಾರೆ. ಅನುಷಾ ಅವರ ತಂದೆ ಬಾಲಕೃಷ್ಣ ಅವರು ಐಲಶ್ರೀ ಕ್ಷೇತ್ರದಲ್ಲಿ ತಾತ್ಕಾಲಿಕ ಉದ್ಯೋಗಿಯಾಗಿದ್ದಾರೆ. ಅನುಷಾ ಅವರ ತಂದೆ ಬಾಲಕೃಷ್ಣ ಅವರು ಐಲಶ್ರೀ ಕ್ಷೇತ್ರದಲ್ಲಿ ತಾತ್ಕಾಲಿಕ ಉದ್ಯೋಗಿಯಾಗಿದ್ದಾರೆ. ಕೆಲಸ ಸ್ಥಿರವಾಗಿದ್ದರೆ ತನ್ನ ಪುತ್ರಿಗೆ ಇತರ ಕಲೆಗಳಲ್ಲಿ ತರಬೇತಿ ನೀಡುವುದಕ್ಕೆ ಸಾಧ್ಯವಾಗುತ್ತಿತ್ತು ಎನ್ನುತ್ತಾರೆ ಅನುಷಾಳ ತಂದೆ ಬಾಲಕೃಷ್ಣರವರು. ಈ ಯುವ ಪ್ರತಿಭೆಗೆ ನಮ್ಮ ಮೀಡಿಯಾದಿಂದ ಎಲ್ಲ ವಿಧದ ಶುಭ ಹಾರೈಕೆಗಳು.